ಸಿ ಇಡೀ ಜಿಲ್ಲೆಯಲ್ಲಿ ಮತದಾರರನ್ನ ವಾಹನಗಳ ಮುಖಾಂತರ ಕರ್ಕೊಂಬರ್ಲಿಕ್ಕೆ ಯಾವ ಪಕ್ಷಕ್ಕೂ ಯಾವ ಅಭ್ಯರ್ಥಿಗೂ ಅವಕಾಶ ಇಲ್ಲ. ಬೆಂಗಳೂರಿಂದ ಇರ್ಬೋದು, ಬಾಂಬೆಯಿಂದ ಇರ್ಬೋದು, ದುಬೈಯಿಂದ ಇರ್ಬೋದು, ಬಸ್ ಇರ್ಬೋದು, ಫ್ಲೈಟಲ್ಲಿ ಅವರೇ ನೇರವಾಗಿ ಕರ್ಕೊಂಬರ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಇಫ್ ಎನಿಬಡಿ ಗಿವ್ಸ್ ಇನ್ ರೈಟಿಂಗ್, ಡೆಫಿನೆಟ್ಲಿ ಐ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಟ್ ಕ್ಯಾಂಡಿಡೇಟ್. ನೋ, ಸೊ ಇಲ್ಲ ಇಲ್ಲ ಈಗ ಒಂದು ನೀವು ಕಂಪ್ಲೇಂಟ್ ಕೂಡ 100% ಆಕ್ಷನ್ ತಗೋತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂತ ಪೋಸ್ಟರ್ಗಳು ಇಲ್ಲ, ಏನಾಗುತ್ತೆ ಅಂತಂದ್ರೆ ತಮಗೂ ಗೊತ್ತಿರಾಗೆ ಆ ಮಾಹಿತಿ ಸತ್ಯ ಮಾಹಿತಿ ಆಗುವವರೆಗೂ ವಿ ಕೆನಾಟ್ ಆಕ್ಟ್. ಸೊ ಕೆಲವು ಸುಳ್ಳು ಮಾಹಿತಿಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಾವೇ ಒಂದು ಈ ಉತ್ತರಾಖಂಡ್ ಎಲೆಕ್ಷನ್ನಲ್ಲಿ ನಾನೇ ಎಲೆಕ್ಷನ್ ಅಬ್ಸರ್ವರ್ ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ವ್ಯಾಪ್ತಿಯಲ್ಲೇ 3 ವರ್ಷಗಳ ಹಿಂದೆ ಒಂದು ಇ ವಿ ಎಂ ಮೆಷಿನ್ ಅನ್ನ ಯಾವುದೋ ಒಂದು ಬೈ ಎಲೆಕ್ಷನ್ ಅಲ್ಲಿ ಅದನ್ನ ಇದಕ್ಕೆ ತಗೊಂಡೋಗಿರ್ತಾರೆ, ಇಲ್ಲಿ ಪ್ರಚಾರ ಮಾಡಲಿಕ್ಕೆ. ಸೊ ನಾವು ಅವೇರ್ನೆಸ್ ಮೂಡಿಸ್ಲಿಕ್ಕೆ EVMs ಕೊಟ್ಟಿರ್ತೀವಿ. ಆ ಪೋಸ್ಟ್ ಅನ್ನ ಚುನಾವಣಾ ದಿನದಂದು ಪೋಸ್ಟ್ ಮಾಡಿಬಿಟ್ಟು EVM ಅನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಪೋಸ್ಟ್ ಅನ್ನ ಮಾಡಿ, ಸೊ ಯಾವುದೋ ಒಂದು ಪಾಂಪ್ಲೆಟ್ ತರ ಕ್ರಿಯೇಟ್ ಮಾಡಿ, ಸೊ ಯಾವುದೋ ಒಂದು ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್, ವೆದರ್ ದೇ ಹ್ಯಾವ್ ಅರೇಂಜ್ಡ್ ಬಸ್ಸಸ್ ಆರ್ ನಾಟ್, whether really they are bringing the voters from A to B through their vehicles, whether the vehicles have been paid, that has to be ascertained. So far illa see number ಹಾಕಿದ್ದಾರೆ, ಆ ಲೋಕಲ್ MLA ಯಾರಿದ್ದಾರೆ ಅವರದು ಮೊಬೈಲ್ ನಂಬರ್ಸ್ ಎಲ್ಲ ಹಾಕಿದ್ದಾರೆ. ಈಗ ನಿಮ್ಮ ಅಧಿಕಾರಿಗಳೇ ಅದನ್ನ ಕ್ರಾಸ್ ಚೆಕ್ ಮಾಡಬಹುದಲ್ವಾ? that's what see ಈಗ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿದೆ. ಅಂದ್ರೆ ಒಂದು ಪಾಂಪ್ಲೆಟ್ ಟೈಪ್ ಕಾರ್ಡ್, ಸೊ ಒಬ್ಬ ಅಭ್ಯರ್ಥಿಯ ಫೋಟೋ, ಸೊ ಮೇಲ್ಗಡೆ ವಿಧಾನಸಭಾ ಕ್ಷೇತ್ರದ ನಂಬರು ಮತ್ತು ಕೆಳಗಡೆ ಅವರ ಮೊಬೈಲ್ ನಂಬರು ಮತ್ತು ಬಾಂಬೆಯಿಂದ ಬೆಂಗಳೂರಿಂದ ಇಲ್ಲಿಗೆ ತಗೊಂಬರ್ಲಿಕ್ಕೆ ಅಂತ. ಸೊ ಅದ್ರ ಮೇಲೆ ನಾವೇನೇನೆ MCMC ಇಂದ ವಿ ಸೆಂಟ್ ಡೀಟೇಲ್ಸ್ ಟು ಕನ್ಸರ್ನ್ ರಿಟರ್ನಿಂಗ್ ಆಫೀಸರ್ ಬೆಳ್ತಂಗಡಿ. ಅದಾದ್ಮೇಲೆ ಅವ್ರಿಗೇನೆ ನಾವು ಮಾತಾಡಿ ಆ ರಿಪೋರ್ಟ್ ಅಂತ ತರಿಸ್ಕೊಂಡು, ಸೊ ಐ ಹ್ಯಾವ್ ನಾಟ್ ಅರೇಂಜ್ಡ್ ಎನಿ ಬಸ್ಸಸ್, ಸಂಬಡಿ ಹ್ಯಾಸ್ ಪೋಸ್ಟೆಡ್ ದಟ್ ಅಂತ. ಈಗ ನಂದೇ ಒಂದು ಪಾಂಪ್ಲೆಟ್ ಹಾಕಿ ನಂದೇ ಒಂದು ಫೋಟೋ ಹಾಕಿ ಕಳಿಸ್ಬಿಟ್ರೆ ಏನ್ ಮಾಡ್ತೀರಿ? DC ಅವರು ಲಾಸ್ಟ್ ಟೈಮ್ ಮಾಡಿದ್ರು, DC ಅವರು ರಜೆ ಕೊಟ್ಟರು ಅಂತ. ಮಳೆ ಬಂತು, ರಜೆ ಕೊಟ್ಟರು ಜಿಲ್ಲಾಧಿಕಾರಿ. ಇವೆಲ್ಲ ಇಟ್ ಹ್ಯಾಪನ್ಸ್.